Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation. ಆರೋಗ್ಯದ ಭರವಸೆ ಅಮೃತ್ ನೋನೆ, ಪೂರ್ಣಿಮಾ ಸಿಲ್ಕ್ಸ್ ಕಾರ್ಕಳ, ಶಕುಂತಲಾ ಹರ್ಬಲ್ ಹೇರ್ ಟೋನ್, ಪ್ರೈಮ್ ಮಸಾಲಾಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್, ಸಿಟಾಡೆಲ್ ಡೆವಲಪರ್ಸ್. ನಮ್ಮ ಸೂಪರ್ ಸಿಂಗರ್ ಹಾಯ್ ಹಲೋ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೂಡ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕದ ನಾಡಿಮಿಡಿತ, ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ. ಆ್ಯಂಡ್ ಅದರ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಸಿಟಾಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಕಬಾಸುರ ಇಮ್ಯುನಿಟಿ ಬೂಸ್ಟರ್, ಪ್ರೈಮ್ ಮಸಾಲಾ, ಪೂರ್ಣಿಮಾ ಸಿಲ್ಕ್ಸ್, ಅಕ್ಷಯ ಕಿಚನ್ ಎಕ್ವಿಪ್ಮೆಂಟ್ಸ್ ಮತ್ತು ಶಶಿ ಸೋಪ್. ಸೊ ವೀಕ್ಷಕರೇ, ಕನಸು ಎಲ್ಲರೂ ಕಾಣ್ತಾರೆ. ಆ ಕನಸು ಯಾವ ಕ್ಷೇತ್ರದಲ್ಲೂ ಇರಬಹುದು, ಹಾಡಾಗಿರ್ಬೋದು ಅಥವಾ ಡಾನ್ಸ್ ಆಗಿರ್ಬೋದು, ನಟನೆ ಆಗಿರ್ಬೋದು. ಬಟ್ ನಮ್ಮ ಸೂಪರ್ ಸಿಂಗರ್ ಅಂತ ಏನಿದೆ, ಸೊ ಎಲ್ರಿಗೂ ಕೂಡ ಹಾಡಿನ ಕನಸಿಗೆ ಕೈ ಹಿಡಿತಾ ಬಂದಿದೆ. ಸೊ ಹಾಗಿರುವಾಗ ಇವತ್ತಿನ ಒಂದು ಮೊದಲ ಸುತ್ತಲ್ಲಿ ಎಷ್ಟೋ ಜನ ಹಾಡಿನ ಕನಸನ್ನು ಇಟ್ಕೊಂಡು ತಯಾರಾಗಿ ರೆಡಿ ಇದ್ದಾರೆ. ಸೊ ಯಾರು ಇವತ್ತಿನ ಮೊದಲ ಸುತ್ತಲ್ಲಿ ಮೊದಲ ಕಂಟೆಸ್ಟೆಂಟ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಶ್ರೀಜಲ್ ಅವರು. ಸೊ ಶ್ರೀಜಲ್ ಅವರು ಯಾವ ಹಾಡು ಹಾಡ್ತಾರೆ, ಯಾವ ರೀತಿ ಎಲ್ಲ ಹಾಡ್ತಾರೆ, ಬನ್ನಿ ನೋಡ್ಕೊಂಡು ಬರೋಣ. ಲೆಟ್ಸ್ ವೆಲ್ಕಮ್ ಶ್ರೀಜಲ್ ಆನ್ ಸ್ಟೇಜ್. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ, ಅವನನ್ನ ಮಾತನ್ನ ನಂಬಿ ಲವ್ವಲ್ ಸಿಕ್ಕಿದ್ದು ಪಂಗನಾಮ. ಲವ್ವೇ ಖುಷಿ ಎಲ್ಲ ಹಸಿ, ಲವ್ವೇ ಖುಷಿ ಎಲ್ಲ ಹಸಿ. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ, ಅವನನ್ನ ಮಾತನ್ನ ನಂಬಿ ಲವ್ವಲ್ ಸಿಕ್ಕಿದ್ದು ಪಂಗನಾಮ. ಲವ್ವೇ ಖುಷಿ ಎಲ್ಲ ಹಸಿ, ಲವ್ವೇ ಖುಷಿ ಎಲ್ಲ ಹುಸಿ. ನಂದಿ ಬೆಟ್ಟದ ಸಂದಿಗೊಂದಿಗೆ ನನ್ನ ವೈದ್ಯನು ಚೆನ್ನು, ಮುದ್ದು ಮಾಡುತ್ತಾ ತಿನ್ನು ಎನ್ನುತ್ತಾ ಕೊಟ್ಟ ಕೈಗೆ ಮೊನಪನ್ನು. ಪ್ರೇಮ ಭಿಕ್ಷೆಯ ಬೇಡಿ ಹೊಗಳಿದ, ಹಾ ಪ್ರೇಮ ಭಿಕ್ಷೆಯ ಬೇಡಿ ಹೊಗಳಿದ, ನಾನೇ ಅವನ ಗುಲ್ಕನ್ನು. ನನ್ನ ಕನಸ ಹೊತ್ತಾಗ ಲೋನಿಗೆ ಚುಚ್ಚಿ ಬಿಟ್ಟ ಗುಂಟಿನ್ನು. ಅವನನ್ನ ಮಾತನ್ನ ನಂಬಿ ಲವ್ವಲ್ ಸಿಕ್ಕಿದ್ದು ಪಂಗನಾಮ. ಲವ್ವೇ ಖುಷಿ ಎಲ್ಲ ಹುಸಿ, ಅರ ಬಾಬರೇ ಲವ್ವೇ ಖುಷಿ ಎಲ್ಲ ಹುಸಿ. ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ, ಅವನನ್ನ ಮಾತನ್ನ ನಂಬಿ ಲವ್ವಲ್ ಸಿಕ್ಕಿದ್ದು ಪಂಗನಾಮ. ಲವ್ವೇ ಖುಷಿ ಎಲ್ಲ ಹಸಿ, ಲವ್ವೇ ಖುಷಿ ಎಲ್ಲ ಹುಸಿ. ಥ್ಯಾಂಕ್ ಯು. ಶ್ರೀಜಲ್, ಎಸ್ ಸರ್. ಲವ್ ಖುಷಿನಾ ಹುಸಿನಾ ಪಂಗನಾಮನ್ ಏನಂತ ಗೊತ್ತಾಗಿಲ್ಲ. ಲವ್ ಖುಷಿ ಸರ್. ಖುಷಿನಾ, ಓಕೆ. ಅದು ಯಾರು ಕಂಪೋಸಿಷನ್ ಗೊತ್ತಾಯಿತು? ಗುರುಕಿರಣ್ ಸರ್. ಓಕೆ, ತಿಳ್ಕೊಂಡಿದ್ದೀರಾ, ಪರವಾಗಿಲ್ಲ. ಚೆನ್ನಾಗಿತ್ತು. ಬಟ್ ಇನ್ನೂ ನಾಟಿನೆಸ್ ಹಾಡಿದ್ದು ಸ್ವಲ್ಪ ಇದ್ದರೆ ಚೆನ್ನಾಗಿತ್ತು ಸಿಂಗಿಂಗಲ್ಲಿ. ಓವರ್ ಆಲ್ ಇಟ್ ವಾಸ್ ಚೆನ್ನಾಗಿತ್ತು. ಹಾಡಿದ್ಯಾರು? ಮಲ್ನಾಡ್ ಶುಭ. ಮಲ್ನಾಡ್ ಶುಭ ಅಲ್ಲ
ಮಾಲ್ಗಡಿ ಶುಭ ಮಾಲ್ಗುಡಿ. ಮಾಲ್ಗುಡಿ ಸುಬ್ಬ, ಸಾರಿ Okay. ಸರ್. ಓಕೆ. ನನ್ನ ಕನಸ ಹೊತ್ತ ಏನದು? ನನ್ನ ಕನಸ ಹೊತ್ತಾಗಲೋನಿಗೆ ಚುಚ್ಚಿಬಿಟ್ಟ ಗುಣ್ಪಿನ್ನು. ಗಲೂನಿಗೆ ಅಂದ್ರೆ ಏನು? ಆ? ಗಲೂನಿಗೆ ಅಂದ್ರೆ ನನ್ನ ಕನಸ ಹೊತ್ತಾಗಲೋನಿಗೆ ಚುಚ್ಚಿಬಿಟ್ಟ ಗುಣ್ಪಿನ್ನು. ಅರ್ಥ ಏನಾದ್ರದ್ದು? ನನ್ನ ಕನಸ ಹೊತ್ತ ಗಲೂನಿಗೆ ಅಂದ್ರೆ ಅರ್ಥ ಏನೋ ಬರುತ್ತೆ? ಕನಸಿನಲ್ಲಿ ಗೊತ್ತಿಲ್ಲ ಸರ್. ನನ್ನ ಕನಸ ಹೊತ್ತ ಬೆಲೂನಿಗೆ ಚುಚ್ಚಿ ಬಿಟ್ಟ ಗುಂಡ್ಪಿನ್ನು. ಓಕೆ ಸರ್. ಬೆಲೂನಿಗೆ, ಅದು ಗಲೂನಿಗೆ ಅಲ್ಲ, ಅದು ಅದು ಬೆಲೂನಿಗೆ. ಲಿರಿಕ್ಸ್ ಅಲ್ಲಿ ನಾನು ಹಾಗೆ ಇತ್ತು ಸರ್. ಓಕೆ 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 ರೈಟ್. ಓಕೆ ಸರ್, ಥ್ಯಾಂಕ್ ಓಕೆ ಯು. ಎಸ್ ವೀಕ್ಷಕರೇ, ಶ್ರೀಜಲ್ ಅವರು ಹಾಡಿ ಅಂತೂ ಆಯ್ತು. ಸೊ ಅದರ ಜೊತೆಗೆ ನಮ್ಮ ಮೂವರು ಜಡ್ಜಸ್ ಅವರು ಕೂಡ ಇದ್ದಾರೆ. ದಟ್ ಈಸ್ ಗುರುಕಿರಣ್ ಸರ್ ಆಗಿರ್ಬೋದು, ಕದ್ರಿ ಮಣಿಕಾಂತ್ ಸರ್ ಆಗಿರ್ಬೋದು, ಅಂಡ್ ರಾಜ್ಗೋಪಾಲ್ ಸರ್ ಆಗಿರ್ಬೋದು. ಸೊ ಅವರನ್ನು ಕೂಡ ಇವತ್ತಿನ ಮೊದಲ ಸುತ್ತಿಗೆ ನಾನು ವೆಲ್ಕಮ್ ಮಾಡ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಅನ್ನು ಕರೆತಾ ಇದ್ದಾನೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ಹೇಳಿದ್ರೆ ಸಮರ್ಥ್ ಅವರು ಶಿವಮೊಗ್ಗದಿಂದ. ಸೊ ಸಮರ್ಥ್ ಅವರು ಶಿವಮೊಗ್ಗದಿಂದ ಹಾಡ್ತಾ ಇರುವಂತಹ ಹಾಡು ಯಾವುದಂತ ಹೇಳಿದ್ರೆ ರಾಮಚಾರಿ ಸಿನಿಮಾದ ಹಾಡು ನಮ್ಮೂರ ಯುವರಾಣಿ. ಸೊ ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಬರೋಣ ಬನ್ನಿ. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ವರನ್ಯಾರೋ ಮದುವೆನೇ ಶುಭ ಎಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ ಒಳ್ಳೆ ದಿನಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆಗೆ ಸರಿಗಮ ಪದನಿಸ ಊದಿಸಿ ತರ ತರ ಅಡಿಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಗೆ ನಿಜವಾಗಿ ನನಗೇನು ತೋಚಿದೆ ಹೇಳಮ್ಮ ನೀನೆಂದೆ ಕೇಳಿದೆ ಮನಸ್ಸೆಂದುವಂತೆ ಸಾಗಿದೆ ಅರಿಶಿಣಕ್ಕೆ ಬೆಳೆಯಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಸುಳ್ಳ್ಯಾವುದೇ ಕೋಗಿಲೆ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೇ ಶುಭವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಓ ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ಕೋಗಿಲೆ. ಸಮರ್ಥ್, ಎಸ್ ಸರ್. ಹಾಡುವಾಗ ತುಂಬ ಕಾನ್ಫಿಡೆನ್ಸ್ ಬರಬೇಕು. ಯು ಶುಡ್ ನಾಟ್ ಲುಕ್ ಡೌನ್. ಯಾಕೆ ಅಷ್ಟೊಂದು ಒಂದು ಕಾನ್ಫಿಡೆನ್ಸ್ ಇಲ್ಲದೆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಲಿರಿಕ್ಸ್ ಸ್ವಲ್ಪ ಗುರು ಸರ್ ಹೇಳ್ತಾ ಇದ್ರು, ತಪ್ತಾ ಇತ್ತು ಲಿರಿಕ್ಸ್ ಕೂಡ. ವೆರಿ ಬ್ಯೂಟಿಫುಲ್ ಕಾಂಪೋಸಿಷನ್. ಯಾವ ಭಾಷೆಯ ಮನೆಯಲ್ಲಿ ಮಾತಾಡೋದು? ಕನ್ನಡನೇ ಸರ್. ಕನ್ನಡ ಮಾತಾಡೋದಾ? ಹಾಂ, ಕನ್ನಡ ಅರ್ಥ ಆಗಲ್ವ ನನಗೆ? ಅರ್ಥ ಆಗುತ್ತೆ ಸರ್. ಮತ್ತೆ ಇದು ಏನು ಆಡ್ತಾ ಇದೆ ನೀನು? ಯಾವುದು ಒಂದು ಚರಣದ ಒಂದು ಲೈನ್, ಇನ್ನೊಂದು ಚರಣದ ಒಂದು ಲೈನು, ಯಾಕೆ ಅಷ್ಟು ಕನ್ಫ್ಯೂಷನ್? ಸಾಂಗ್ ಇದನ್ನು ಹಾಡಕ್ಕಾರ ಹೇಳಿದ್ರೆ ಇದೇ ಹಾಡಬೇಕು ಅಂತ? ಹಾಂ, ಹಂಗೇನಿಲ್ಲ ಸರ್. ಮತ್ತೆ ನೀನೇ ಸೆಲೆಕ್ಟ್ ಮಾಡುವಾಗ ಏನು ಅಷ್ಟು ಕಾನ್ಫಿಡೆನ್ಸ್ ಇಲ್ಲದೆ ಎಷ್ಟು ತಪ್ಪು ಮಾಡಿದೆ ಗೊತ್ತಿದೆಯಾ ಸಾಂಗಲ್ಲಿ? ಗೊತ್ತಾಯ್ತು. ಎಷ್ಟು ಕಡೆ? 3-4 ಕಡೆ ಲಿರಿಕ್ಸ್ 4 ಕಡೆ ಜಾಸ್ತಿ ಆಗಿದೆ. ನಿಜವಾಗ್ಲೂ ನನಗೇನು ತೋಚದೆ ತೋಚಿದೆ ಅಂತ ಹೇಳಿದೆ.
ತೋಚಿದೆ ತೋಚದೆ ಎರಡು ಅಪೋಸಿಟು ಅರ್ಥ, ಎರಡು ಅರ್ಥ ಬೇರೆನೇ ಅಲ್ಲ, ತೋಚದೆ ಮತ್ತು ತೋಚಿದೆ. ಆಮೇಲೆ ತುಂಬ ಕಡೆ ಲಿರಿಕ್ ತುಂಬ ಕಡೆ ಹೋಗಿತ್ತು. ಸಿಂಗಿಂಗ್ ಒಂಥರ ಪರವಾಗಿಲ್ಲ, ಬಟ್ ಲಿರಿಕ್ ತುಂಬ ಕಡೆ ಹೋಗಿತ್ತು. ಯಾಕೆ ಯಾವುದು ಈಸಿ ಆಗುತ್ತೆ, ನಿನಗೆ ಈಸಿ ಆಗುತ್ತೆ. ಇವತ್ತು ಇಟ್ಸ್ ಜಸ್ಟ್ ಬೇಸಿಕಲಿ ಆಡಿಷನ್ ಆದಮೇಲೆ ದಿಸ್ ದ ಫಸ್ಟ್ ರೌಂಡ್ ವೇರ್ ದ ಸಿಲೆಕ್ಷನ್ ರೌಂಡ್ ಇದು ಆಫ್ಟರ್ ದ ಆಡಿಷನ್ ಅಲ್ವಾ? ತಪ್ಪು ಮಾಡಿದೆ ಹೆಂಗೆ? ಸೀರಿಯಸ್ ಆಗಿ ತಗೋಬೇಕು ಕಾಂಪಿಟೇಷನ್. ಓಕೆ ಓಕೆ ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಾಡುವಾಗ ಕಾನ್ಫಿಡೆಂಟ್ ಆಗಿರೋ, ಕೆಳಗೆ ನೋಡೋದು ಆ ಕಡೆ ನೋಡೋದಲ್ಲ, ಜನ ಕಾಂಟ್ಯಾಕ್ಟ್. ಓಕೆ, ಗುಡ್ ಲಕ್. ಎಸ್ ಸಮರ್ಥ್ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ರು. ಆಲ್ ದ ವೆರಿ ಬೆಸ್ಟ್ ಸಮರ್ಥ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಇವರು ಧಾರವಾಡದಿಂದ ವಿನಯ್ ಅಂತ ಹೇಳಿ. ವಿನಯ್ ಅವರು ಹಾಡ್ತಾ ಇರುವಂತಹ ಹಾಡು ಯಾವ್ದಂತ ಹೇಳಿದ್ರೆ ಆನಂದ ಪರಮಾನಂದ. ಸೊ ಲೆಟ್ಸ್ ವೆಲ್ಕಮ್ ವಿನಯ್ ಆನ್ ಸ್ಟೇಜ್. ಗುರುವು ತಂದ ಪುಣ್ಯದಿಂದ ಜಗದಾನಂದ ನಿಸರೆ ಸರೆಗ ಮಮರೆ ಸನಿ ಸರೆ ಸದನಿ ಪಮ ಗಮರೆ ಸಾನಂದ ಪರಮಾನಂದ ಪರಮಾನಂದ. ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ನೋವಿನ ಸುದೆ ಮಾಡಿ ನಾಲ್ವರ ನಗಿಸುವುದೇ ಧರ್ಮಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಧರ್ಮಾನಂದ. ಗುರುವು ತಂದ ಪುಣ್ಯದಿಂದ ಜಗದಾನಂದ ನಿಸರೆ ಸರೆಗ ಮಮರೆ ಸನಿ ಸರೆ ಸದನಿ ಪಮ ಗಮರೆ ಸಾನಂದ ಪರಮಾನಂದ ಪರಮಾನಂದ. ವಿನಯ್, ಎಸ್ ಸರ್. ಕ್ಲಾಸಿಕಲ್ ಏನೋ ಕಲಿತಾ ಇದ್ದೀರಾ ಅಥವಾ ಇದು ಫುಲ್ ಕಲ್ತ್ಕೊಂಡು ಹಾಡಿದ್ರಾ? ಇಲ್ಲ ಸರ್, ಕ್ಲಾಸಿಕಲ್ ಕಲಿತಾ ಇಲ್ಲ ಸರ್, ಅಷ್ಟೇ ಬೇಸಿಕ್ ಕಲ್ತೀನಿ. ಹಾಂ, ಓಕೆ ಓಕೆ. ಅಂದರೆ ಅಲ್ಲ, ಏನು ಒಪ್ಸಿದ್ದೀರಾ ಪರವಾಗಿಲ್ಲ, ಬಟ್ ಅದರಲ್ಲಿ ಆ ಭಾವನೆಗಳು ಮತ್ತು ಸರ್ಗಮ್ ಬರಬೇಕಾದ್ರೆ ಸ್ವಲ್ಪ ನೋಟ್ ಟಚ್ಗಳೆಲ್ಲ ಅಷ್ಟು ಪ್ರಿಸೈಸ್ ಆಗಿರಲಿಲ್ಲ. ಓಕೆ, ಓವರ್ ಆಲ್ ಚೆನ್ನಾಗಿತ್ತು, ಬಟ್ ಇನ್ನೂ ಸ್ವಲ್ಪ ಎಕ್ಸ್ಪ್ರೆಷನು ಬೇಕಿತ್ತು. ಅದೇ ನೀವೇನಂದರೆ ಕ್ಲಾಸಿಕಲ್ ಕಲ್ತಿಲ್ಲಲ್ಲ, ನಿಮ್ಗೆ ಆ ಕೆಲವು ಎಕ್ಸ್ಪ್ರೆಷನ್ಗಳೆಲ್ಲ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ, ಬಟ್ ಇಟ್ ವಾಸ್ ಓವರ್ ಆಲ್ ಸೌಂಡಿಂಗ್ ಗುಡ್. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು. ಎಸ್, ವಿನಯ್ ಅವರ ಹಾಡಂತೂ ತುಂಬಾನೇ ಚೆನ್ನಾಗಿತ್ತು, ಬಟ್ ಡಿಸಿಷನ್ ಅಂತೂ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಉದಯ್ ಫ್ರಮ್ ಉಡುಪಿ. ಸೊ ಇವರು ಹಾಡ್ತಾ ಇರುವಂತಹ ಹಾಡು ಸೂಪರ್ ಆಗಿರುವಂತಹ ಹಾಡು, ಎಲ್ರಿಗೆ ಇಷ್ಟ ಇರುವಂತಹ ಹಾಡು. ಬನ್ನಿ ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಬರೋಣ. ಆ
ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿ ಸದಾನಿ ಮದ ಸನಿ ಸದಾನಿ ಮದ ಗಗ ಗಮ ಮದ ದದ ನಿದ ಮಗ ಗಗ ಮಮ ನಿ ನಿನ್ನಿ ಮದನಿ ಸಾಸದನಿ ಸದನಿ ಸಾಸದನಿ ಸದನಿ ಗಾಗನೀನಿ ಗಾಗನೀನಿ ಸಗ ಸಗ ಮಾಗ ಸನಿ ದ ಗಾ ಸನಿ ದಮ ಧನಿ ಸದನಿ ಸದನಿ ಸಾಸ ಮದನಿ ಮದನಿ ಮದನೀನಿ ಗಮದ ಗಮ ಸನಿ ದಮ. ನಿನ್ನಯ ಕೈಯಲ್ಲಿ ಬೊಂಬೆಯು ನಾನು, ಆ ಆಡಿಸಿ ಬೀಳಿಸಿ ನಗುತ್ತಿರೆ ನೀನು, ನನ್ನಯ ಸರಿ ತಪ್ಪು ಹೊಣೆ ನಿನ್ನದು. ಶೋಧನೆ ದಿನ ನನಗೆಯದು, ಪ್ರಭು ಶಿಕ್ಷೆ ನೀಡುವೆಯು ರಕ್ಷೆ ಮಾಡುವೆ, ಪಾಪ ಪುಣ್ಯ ನಿನಗೆ ಅರ್ಪಣೆ. ಪ್ರಭು ಶಿಕ್ಷೆ ನೀಡುವೆಯು ರಕ್ಷೆ ಮಾಡುವೆ, ಪಾಪ ಪುಣ್ಯ ನಿನಗೆ ಅರ್ಪಣೆ. ಪರಮಾತ್ಮನೇ ಶ್ರೀಕೃಷ್ಣನೇ, ಧನಿ ಸಮಗ ಸಗ ಸಧನಿ ಸಗ ಸನಿ ಸನಿ ಧನಿ ಸಮಾಗ ಸನಿ ನಿಗಾ ಸನಿ ದ ಸನಿ ಧಮ. ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಉದಯ್, ಹಾಂ ಸರ್ ಹೇಳಿ ಸರ್. ಎಲ್ಲಿ ಯಾವರು? ಹೆಬ್ರಿ ಸರ್. ಹೆಬ್ರಿ, ಓಕೆ. ಕ್ಲಾಸಿಕಲ್ ಕಲಿತಾ ಇದ್ದೀರಾ? ಹೌದು. ಓಕೆ. ಇಟ್ಸ್ ಟಫ್ ಸಾಂಗ್ ಇದು. ನಿಮ್ಮದು ಸರ್ಗಮ್ ಎಲ್ಲ ತುಂಬ ಚೆನ್ನಾಗಿ ಬರ್ತಿತ್ತು, ಸ್ವರ ಪಕ್ಕ ಇತ್ತು. ಆಲಾಪಗಳು ಮಾತ್ರ ಹಿಡ್ತಾ ಇರಲಿಲ್ಲ. ಹೌದು ಖಂಡಿತ. ಸ್ಟಾರ್ಟಿಂಗಲ್ಲಿ ಆಲಾಪ ಎರಡನೇ ಸಲ ಬರುವಾಗಲೂ ಸ್ವಲ್ಪ ಹಿದರಿತ್ತು. ಆಮೇಲೆ ಒಂದು 2-3 ಕಡೆ ಲ್ಯಾಂಡಿಂಗ್ ನೋಡಿ ಶಾರ್ಪ್ ಹೋಗ್ತಾ ಇತ್ತು. ಇದೊಂದು ಪಲ್ಲವಿ ಲಾಸ್ಟ್ ನೋಟ್ ಲ್ಯಾಂಡ್ ಮಾಡುವಾಗ ಅದು ಫೈನಲ್ ತಲೆಯಲ್ಲಿ ಇರುತ್ತೆ, ಅದು ವೆರಿ ಮೇಜರು. 2 ಕಡೆ ಆಯಿತು. ಅದು ಬಿಟ್ಟರೆ ಸಿಂಗಿಂಗ್ ಸ್ಟೈಲ್ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಶಾರೀರ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇವತ್ತಿನ ನಮ್ಮ ಮೊದಲ ಸುತ್ತಲ್ಲಿ ಅದೆಷ್ಟೋ ಜನರ ಹಾಡು ನಾವು ಕೇಳ್ಕೊಂಡು ಬಂದ್ವಿ. ಇನ್ನೂ ಕೂಡ ಹಾಡುಗಾರರು ಬರಲಿಕ್ಕೆ ಬಾಕಿ ಇದ್ದಾರೆ, ಕಂಟೆಸ್ಟೆಂಟ್ ಅಂತೂ ಇನ್ನೂ ಬಾಕಿ ಇದ್ದಾರೆ. ಆ್ಯಂಡ್ ಅದರ ಜೊತೆಗೆ ಮೊದಲ ಸುತ್ತು ಅಂತ ಹೇಳಿದ ತಕ್ಷಣ ಸ್ವಲ್ಪ ಪ್ರೆಷರೈಸ್ಡು ಕೂಡ ಇರುತ್ತೆ ಅಲ್ವಾ. ಸೊ ಯಾವ ರೀತಿ ನೆಕ್ಸ್ಟ್ ಕಂಟೆಸ್ಟೆಂಟ್ ಅವರು ಹಾಡ್ತಾರೆ ಸ್ವಲ್ಪ ಹೊತ್ತು ನೀವು ಕಾಯಬೇಕಷ್ಟೇ. ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಸೊ ನಮ್ಮ ಸೂಪರ್ ಸಿಂಗರ್ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ನಮ್ಮ ಸೂಪರ್ ಸಿಂಗರ್ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಪ್ರೆಸೆನ್ಸ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್. ಹಾಗೆ ನಮ್ಮ ಕಾರ್ಯಕ್ರಮದ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸಿಟಡೆಲ್ ಡೆವಲಪರ್ಸ್, ಅಮೃತ್ ನೋನಿ, ರೋಹನ್ ಕಾರ್ಪೊರೇಷನ್, ಪೂರ್ಣಿಮಾ ಸಿಲ್ಕ್, ಅಕ್ಷಯ ಕಿಚನ್ ಇಕ್ವಿಪ್ಮೆಂಟ್ಸ್, ಶಶಿ ಸೋಪ್ ಮತ್ತು
ಪ್ರೈಮ್ ಮಸಾಲಾ. ಸೊ ಹಾಗೇನೇ ವೀಕ್ಷಕರು, ಇವತ್ತಿನ ಮೊದಲ ಸುತ್ತು ನಡೀತಾ ಇದೆ. ಆ್ಯಂಡ್ ಮೊದಲ ಸುತ್ತಲ್ಲಿ ನಾನು ಆಗಲೇ ಹೇಳಿದಾಗೆ ಕಂಟೆಸ್ಟೆಂಟ್ಸ್ನವರು ಸ್ವಲ್ಪ ಪ್ರೆಷರೈಸ್ಡ್ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಪಿಟೇಷನ್ನ ಸ್ಪಿರಿಟ್ ಬೇರೆ ಇರುತ್ತೆ, ಉಳಿದ ಕಾಂಪಿಟೇಟರ್ಸ್ನವರಿಗೆ ಟಕ್ಕರ್ ಕೂಡ ಕೊಡಬೇಕಾಗಿರುತ್ತೆ. ಸೊ ಹಾಗಿರುವಾಗ ಮುಂದಿನ ಕಾಂಪಿಟೇಟರ್, ಮುಂದಿನ ಕಂಟೆಸ್ಟೆಂಟ್ ಅದು ಕೂಡ ಟಕ್ಕರ್ ಕೊಡ್ಲಿಕ್ಕೆ ಬರ್ತಾ ಇರೋದು ಯಾರು ಅಂತ ಹೇಳಿದ್ರೆ ಅರ್ಪಿತಾ ಅವರು. ಸೊ ಅರ್ಪಿತಾ ಅವರು ಒಂದು ಅದ್ಭುತವಾದಂತಹ ಕನ್ನಡ ಹಾಡನ್ನು ಹಾಡ್ಲಿಕ್ಕಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಅರ್ಪಿತಾ ಆನ್ ಸ್ಟೇಜ್. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ ನವಿಲೆ ನವಿಲೆ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೆ ನೀನೇನೆ ನಾನಾಗುವೆ, ಗೆಲುವಾಗಿಯೇ ಒಲಿವೆ ನವಿಲೆ ನವಿಲೆ. ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆ ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮೊರೆವೆ. ತಂಗಾಳಿ ಬೀಸಿ ಬರದೆ ಸೌಗಂಧ ಸುಖವ ತರದೆ ಚಿಗುರೆಲೆ ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮೊರೆವೆ. ಮತ್ಯಾಕೆ ಮೌನ ಗಿಳಿಯೇ, ಸಿಟ್ಯಾಕೆ ಎಂದು ತಿಳಿಯೇ, ಹೊತ್ಯಾಕೆ ಹೇಳು ಅಳಿಲೆ, ಗುಟ್ಯಾಕೆ ಎನ್ನ ಬಳಿಯೇ, ಹೇಳಿರೆ ನಿಮ್ಮನ್ನ ನಾ ಹೆಂಗ ಮರೆಯಲೇ ತೊರೆಯಲೇ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ನಾಗೆ ಕುಣಿವೆ, ನಿನ್ನಂತೆ ನಲಿವೆ ನವಿಲೆ ನವಿಲೆ. ಅರ್ಪಿತಾ ಯಾವ ಊರು? ಪುತ್ತೂರು. ಪುತ್ತೂರು. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಇಟ್ ವಾಸ್ ವೆರಿ ಕ್ಯೂಟ್ ಆ್ಯಂಡ್ ನೈಸ್. Thank you, sir. ಗುಡ್ ಲಕ್. ಥ್ಯಾಂಕ್ಸ್. ಎಸ್, ಅರ್ಪಿತಾ ಅವರು ತುಂಬಾನೇ ಚೆನ್ನಾಗಿ ಹಾಡಿದ್ದೀರಾ. ಬಟ್ ನಿಮ್ಮ ಡಿಸಿಷನ್ ಅಂತೂ ನಮ್ಮ ಜಡ್ಜಸ್ ಅವರ ಕೈಯಲ್ಲಿದೆ. ಬಟ್ ಆಲ್ ದ ವೆರಿ ಬೆಸ್ಟ್ ಅರ್ಪಿತಾ ಅಂತ ಹೇಳ್ತಾ, ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ಕಾಂತೇಶ್ ಅವರು. ಸೊ ಕಾಂತೇಶ್ ಅವರು ಹಾಡ್ತಾ ಇರುವಂತಹ ಹಾಡು ನಿಮ್ಗೆ ಗೊತ್ತಿದೆ, ಲವ್ ಮಾಕ್ಟೇಲ್ ಸಿನಿಮಾದ ಎಲ್ಲ ಹಾಡುಗಳು ಹಿಟ್, ಎಲ್ರಿಗೂ ಕೂಡ ಫೇವ್ರೇಟ್. ಸೊ ಅದರಲ್ಲೂ ಕೂಡ ತುಂಬಾನೇ ಇಮೋಷನಲ್ ಆಗಿರುವಂತಹ ಟ್ರ್ಯಾಕ್ ನಿಮ್ಗೆ ಗೊತ್ತಿದೆ, ಕಣ್ಣ ಹನಿಯೊಂದು ಅಂತ ಹೇಳಿ. ಸೊ ಈ ಹಾಡನ್ನು ಕಾಂತೇಶ್ ಅವರು ಹಾಡ್ಲಿಕ್ಕಿದ್ದಾರೆ. ಸೊ ಬನ್ನಿ ಯಾವ ರೀತಿ ಹಾಡ್ತಾರೆ ನೋಡ್ಕೊಂಡು ಬರೋಣ. ಕಣ್ಣ ಹನಿಯೊಂದು ಕಣ್ಣಲೆ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ ಸಣ್ಣ ಸನ್ನೆ ನೀಡದೆ ನೋವು ತುಂಬಿ ತೂರಿದೆ ವಿಧಿಯ ಬುದಿ ಹಣೆ ಬರಹ. ಕಣ್ಣ ಹನಿಯೊಂದು ಕಣ್ಣಲೆ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ.
ಚಿಗುರೊಡೆದ ಪ್ರೀತಿಗೆ ಹಾಲೆರೆದ ರೀತಿಗೆ ಕುಡಿಯೊಡೆಸಿ ನೀ ಚಿವುಟಿದೆ ಸೋಂಕಿರುವ ಕಾಲವೇ ತಡ ಮಾಡು ನಿನ್ನನೆ ಚಿಗುತ್ತಿರಲು ಇನ್ನೂ ಕನಸಿವೆ ಆಸೆಯೂ ತೀರದೆ ಆಸರೆ ಕಾಣದೆ ದಿನಗಳು ಕಾಣದೆ ನಿಂತಲೇ ನಿಂತಿವೆ ಕಾಣದ ಕಡಲಿಗೆ ಕನಸಿಗೂ ಜಾರಿವೆ ಕಣ್ಣ ಹನಿಯೊಂದು ಕಣ್ಣಲೇ ತೂಗಿ ಏಕೆ ಹೀಗೊಂದು ಭಾರ ಎದೆಯೊಳಗೆ ಥ್ಯಾಂಕ್ ಯು. ಕಾಂತೇಶ್, ಹಾಂ ಸರ್. ಎಲ್ಲಿಂದ ಬರ್ತಾ ಇದ್ದೀರಿ? ಹಾವೇರಿಯಿಂದ ಸರ್. ತುಂಬ ಚೆನ್ನಾಗಿ ಆಡಿರಿ. ಥ್ಯಾಂಕ್ ಯು ಸರ್. ಆ ಟಚಸ್ಸು, ಕೊನೆ ವಿಬ್ರಾಟೋಸ್, ಸ್ಟಾರ್ಟಿಂಗ್ ಒಂದೆರಡು ಕಡೆ ಸ್ವಲ್ಪ ಲ್ಯಾಂಡಿಂಗ್ ನೋಟ್ ಸ್ವಲ್ಪ ಪಿಚ್ ಔಟು, ಬಟ್ ಅದು ಬಿಟ್ಟರೆ ಓವರ್ ಆಲ್ ತುಂಬ ಚೆನ್ನಾಗಿತ್ತು. ನಂಗೆ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಕಾಂತೇಶ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ನನ್ಗೆ ಇಷ್ಟ ಆಯ್ತು, ನಿಮ್ಗೆ ಇಷ್ಟ ಆಗಿರ್ಬೋದು. ಬಟ್ ಜಜಸ್ ಅವರ ಕೈಯಲ್ಲಂತೂ ಡಿಸಿಷನ್ ಇದೆ. ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾ ಇರೋದು ವನಿತಾ ಫ್ರಮ್ ಧಾರವಾಡ. ಸೊ ಇವರು ಹಾಡ್ತಾ ಇರುವಂತಹ ಹಾಡು ವಿರಹ ನೂರು ತರಹ. ಸೂಪರ್ ಆದಂತಹ ಹಾಡು, ಎಲ್ರಿಗೂ ಪರಿಚಯ ಇರುವಂತಹ ಹಾಡು. ಬನ್ನಿ ಯಾವ ರೀತಿ ಹಾಡ್ತಾರೆ. ಲೆಟ್ಸ್ ವೆಲ್ಕಮ್ ವನಿತಾ. ವನಿತಾ, ಹಾಂ ಸರ್. ಎಷ್ಟನೇ ಕ್ಲಾಸು? ಡಿಗ್ರಿ. ಡಿಗ್ರಿಯಾ? ಅಯ್ಯೋ, ನಾನಿನ್ನು ಹೈಸ್ಕೂಲ್ ಅಂತ ತಿಳ್ಕೊಂಡೆ. ಎಲ್ಲಿ, ಯಾವ ಕಾಲೇಜು? ನಾನು ಧಾರವಾಡಲ್ಲಿ ಬಿ ಮ್ಯೂಸಿಕ್ ಮಾಡ್ತಿದ್ದೀನಿ. ಓಕೆ. ವಾಯ್ಸ್ ಟೆಕ್ಸ್ಚರ್ಸ್ ಚೆನ್ನಾಗಿದೆ ನಿಂದು. ಹಾಂ ಸರ್. ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು. ಹಾಂ ಸರ್. ಸಿಂಗಿಂಗ್ ಕೂಡ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನಿಸುತ್ತೆ. ನಾನು ಇನ್ನೂ ನೀನು ಸ್ಕೂಲಲ್ಲಿ ಅಂತ ತಿಳ್ಕೊಂಡೆ. ತಪ್ಪು ತಿಳ್ಕೊಂಡೆ ನೋಡು. ಓಕೆ, ರೈಟ್ ವನಿತಾ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇದರಲ್ಲಿ ಹೇಳ್ದಂಗೆ ಗೊತ್ತು ಎಲ್ರಿಗೂ, 3 ಜನ ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ ಬರ್ತೀರಾ, ಸೆಲೆಕ್ಟ್ ಆಗ್ತೀರಾ. ಉಳಿದ 4ರಲ್ಲಿ ವಿಲ್ ಜಸ್ಟ್ ಸಿ, ಕಂಪೇರ್ ಮಾಡಿ, ಬೇರೆ ಡೇಂಜರ್ ಝೋನ್ ಕಂಟೆಸ್ಟೆಂಟ್ ಕಂಪೇರ್ ಮಾಡಿ ಅದರಲ್ಲಿ ನಾವು 9 ಜನನ ತಗೋತೀವಿ. ಸೊ ಈ ರೌಂಡಲ್ಲಿ ಆ್ಯಸ್ ಪರ್ ಜಜಸ್ ಡಿಸಿಷನ್
ಈ ರೌಂಡ್ ನಾವು ಎಕ್ಸ್ಪೆಕ್ಟೆಡ್ ಮಾಡಿದ ರೀತಿಯಲ್ಲಿ ಬಂದಿಲ್ಲ ಕಂಪೇರ್ಡ್ ಟು ದ ಪ್ರೀವಿಯಸ್ 2 ರೌಂಡ್ಸ್. ಸೆಲೆಕ್ಟ್ ಆಗಿರೋದು ಉದಯ, ಕಾಂತೇಶ್, ಸೃಜಲ್. 3 ಜನ ಡೈರೆಕ್ಟ್ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀರಾ. ಉಳಿದ 4ರಲ್ಲಿ ವಿಲ್ ಜಸ್ಟ್ ಸಿ ವಾಟ್ ಹ್ಯಾಪನ್ಸ್. ಸೊ ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ಇವತ್ತಿನ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 2 ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಹಾಡಿನ ಜರ್ನಿಯ ಇವತ್ತಿನ ಮೊದಲ ಸುತ್ತಲ್ಲಿ ಎಷ್ಟೋ ಜನ ಕಂಟೆಸ್ಟೆಂಟ್ ನವರು ಬಂದ್ರು. ಸೊ ಎಲ್ಲಾ ಕಂಟೆಸ್ಟೆಂಟ್ ಅವರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ನಮ್ಮ ಎಲ್ಲಾ ವ್ಯೂವರ್ಸ್ ನವರಿಗೂ ಕೂಡ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಥ್ಯಾಂಕ್ಸ್ ಟು ಆಲ್ ಅವರ್ ಸ್ಪಾನ್ಸರ್ಸ್ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಎಂಡ್ ಮಾಡ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಹಾಡುಗಾರರು ತಮ್ಮ ಹಾಡಿನ ವೈಖರಿಯನ್ನು ಇಟ್ಕೊಂಡು ನಮ್ಮ ಜೊತೆಗೆ ಸಿಗ್ತಾರೆ. ಬಟ್ ಅಲ್ಲಿ ತನಕ ನೀವಂತೂ ಮಿಸ್ ಮಾಡಿ, ಹಾಗೇನೆ ಮಿಸ್ ಮಾಡದೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್, ಬಾಯ್. ನಮ್ಮ ಸೂಪರ್ ಸಿಂಗರ್ Sun Premium Super Singer, title sponsored by Sun Premium Refined Sunflower Oil, powered by Santosh Rice Mills 2-star boiled rice. Shining partner Shashi Soap, co-sponsored by Rohan Corporation, Arogyada Paravase Amrit None, Purnima Silks Karkala, Shakuntala Herbal Hair Tone, Prime Masalas, Akshaya Kitchen Equipments, Citadel Developers. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.